ದೇಳಕಟ್ಟೆಯ ಕಣಚೂರು ಆಸ್ಪತ್ರೆಯ ಬಳಿ ನೂತನವಾಗಿ ಪ್ರಾರಂಭಗೊಂಡ ಇಂಡೋ ಒಮಾನ್ ರೆಸ್ಟೋರೆಂಟ್ ಅನ್ನು ಸೈಯದ್ ಕುನ್ನಿ ಕೋಯ ತಂಗಲ್ ಕುಂಬೋಳ್ ಉದ್ಘಾಟಿಸಿದರು. ದೇಳಕಟ್ಟೆ ಬದ್ರಿಯಾ ಜುಮಾ ಮಸೀದಿಯ ಖತೀಬ್ ಇಸಾಕ್ ಫೈಸಿ ದುವಾ ನೆರವೇರಿಸಿದರು. ಮೊಹಮ್ಮದ್ ಅಶ್ರಫ್ ಮತ್ತು ಅಬುಬಕರ್ ಸಿದ್ದಿಕ್ ಮಾಲಕತ್ವದ ಈ ನೂತನ ರೆಸ್ಟೋರೆಂಟ್ನಲ್ಲಿ ಮಂದಿ ಬಿರಿಯಾನಿ, ಅರೇಬಿಯನ್ ಡಿಶಸ್, ಇಂಡಿಯನ್, ಮುಘಲೈ, ಮಲ್ಬಾರ್ ಶೈಲಿಯ ಊಟೋಪಚಾರಗಳು ಸಹಿತ ಫ್ರೆಶ್ ಜ್ಯೂಸ್ ಹಾಗೂ ಐಸ್ ಕ್ರೀಂಗಳು ಲಭ್ಯವಿದೆ. ವಿಶಾಲವಾದ ಡೈನಿಂಗ್ ಹಾಲ್ನ ವ್ಯವಸ್ಥೆ ಇರುವ ಈ ರೆಸ್ಟೋರೆಂಟ್ ಗ್ರಾಹಕರನ್ನ ಆಕರ್ಷಿಸುತ್ತಿದೆ. ಮಂಗಳೂರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ದೇಳಕಟ್ಟೆ ಇಂದು ಬೆಳೆಯುತ್ತಿರುವ ನಗರ. ಇಂತಹ ನಗರದಲ್ಲಿ ಉದ್ದಿಮೆಗಳು ಬೆಳೆಯಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಸೇವೆಯು ಗ್ರಾಹಕರಿಗೆ ಅಮೂಲ್ಯವಾಗಿದೆ ಎಂದರು. ಅಲ್ಲದೆ ನೂತನ ಉದ್ಯಮಿಗೆ ಶುಭ ಹಾರೈಸಿದ್ರು. ಇಂಡೋ ಓಮನ್ ಅಂತ ಹೆಸರಿಟ್ಟುಕೊಂಡು ಒಂದು ರೆಸ್ಟೋರೆಂಟ್ ಪ್ರಾರಂಭಿಸಿದ್ದಾರೆ. ಖಂಡಿತವಾಗಿ ಬೆಳೆಯುವ ಈ ದೇರಳಕಟ್ಟೆಗೆ ಭಾಳಷ್ಟು ಹೊರಗಿನ ವ್ಯಾಪಾರಸ್ಥರು ಬರೋದು ನಮಗೆ ಭಾಳಷ್ಟು ಸಂತೋಷವಾಗ್ತಾ ಇದೆ. ಇವತ್ತು ಗ್ರಾಹಕರು ಈ ಹೋಟೆಲಿಗೆ ಆಗಮನ ಆಗುವುದು ನಿಮ್ಮ ಮಾಲಕರ ನಗುಮುಖದಿಂದ ಗ್ರಾಹಕರು ಆಗಮನ ಆಗುವಾಗ ಅವರ ಆಶೀರ್ವಾದ ನಿಮಗೆ ಇರಲಿ. ಜೊತೆಗೆ ನಿಮ್ಮ ನಗು, ಮಾಲಕರ ಹೋಟೆಲ್ ಸಿಬ್ಬಂದಿಗಳ ನಗು ಗ್ರಾಹಕರ ಆರೋಗ್ಯದ ದೃಷ್ಟಿಯಲ್ಲಿ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲ ಬರುವಂಥ ಗ್ರಾಹಕರುಗಳಿಗೆ ಒಳ್ಳೆಯ ಸೇವೆಯನ್ನು ಕೊಟ್ಟು ಈ ರೆಸ್ಟೋರೆಂಟಿಗೆ ಒಂದು ಸಲ ಬಂದವರು ನಿರಂತರ ಈ ರೆಸ್ಟೋರೆಂಟ್ಗೆ ಬರುವಂಥ ವ್ಯವಸ್ಥೆ ಸಿದ್ದಿಕ್ ಮತ್ತು ಅಶ್ರಫ್ ಅವರ ಬಳಗ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ. ಎಸ್ಟಿಪಿ ಮುಖಂಡ ರಿಯಾಜ್ ಪರಂಗಿಪೇಟೆ ರೆಸ್ಟೋರೆಂಟ್ ಉದ್ಘಾಟನೆಯ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ, ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಾಹಕರನ್ನ ಆಕರ್ಷಿಸಲು ಹಲವು ಸೌಲಭ್ಯಗಳನ್ನು ಒದಗಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ರೆಸ್ಟೋರೆಂಟ್ ಕಾರ್ಯನಿರ್ವಹಿಸುತ್ತಿದ್ದು ಉದ್ಯಮ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಇವತ್ತು ಆತ್ಮೀಯ ಮಿತ್ರರಾಗಿರ್ತಕ್ಕಂತಹ ಉದ್ಯಮಗಳಾಗಿರುವಂತಹ ಅಶ್ರಫ್ ಮತ್ತು ಸಿದ್ದಿಕ್ ರವರ ಮಾಲಕತ್ವದಲ್ಲಿ ಇಂಡೋ ಒಮನ್ ರೆಸ್ಟೋರೆಂಟ್ ಇವತ್ತು ಶುಭಾರಂಭಗೊಂಡಿದೆ. ಈ ಒಂದು ಹೋಟೆಲ್ ಉದ್ಯಮವು ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ಕಾಂಪಿಟಿಷನ್ ಯುಗದಲ್ಲಿ ಸಾಗುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ವ್ಯಾಪಾರ ಉದ್ದಿಮೆಗಳು ಅನ್ನುವಂಥದ್ದು ದೊಡ್ಡ ಸವಾಲಾಗಿದೆ. ಈ ಸವಾಲನ್ನು ಎದುರಿಸಿಕೊಂಡು ಈ ಒಂದು ಉದ್ಯಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸೃಷ್ಟಿಕರ್ತನು ಈ ಇಬ್ಬರು ಸ್ನೇಹಿತರಿಗೆ ತೌಫೀಕನ್ನು ನೀಡಲಿ, ಅನುಗ್ರಹಿಸಲಿ. ಈ ಒಂದು ಉದ್ಯಮ ಯಶಸ್ವಿಯಾಗಿ ನಡೆಯಲಿ, ನಮ್ಮ ಊರಿಗೆ ಒಂದು ಕೀರ್ತಿಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಬದ್ರಿಯಾ ಜುಮಾ ಮಸೀದಿ ಅಧ್ಯಕ್ಷ ಅಬುಬಕರ್ ನಾಟಿಕಲ್, ಜೆಡಿಎಸ್ ಮುಖಂಡ ಹೈದರ್ ಪರ್ತಿಪಾಡಿ, ಮಂಗಳೂರು ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಜಬ್ಬಾರ್ ಬೋಳಿಯಾರ್, ಸಫಾ ಇಬ್ರಾಹಿಂ ಹಾಜಿ, ಮಂಜೇಶ್ವರ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ರಾಫಿ ಮುಸ್ತಾಕ್ ದೇಳಕಟ್ಟಿ, ಹನೀಫ್ ಗ್ರಾಮಚಾವಡಿ, ಸಮದ್ ಕಡಂಪಾರ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.